ಜೈಮಾತಾ ಕಲಾ ತಂಡ ಮಂಗಳೂರಿದರ 8ನೇ ವರ್ಷದ ವಾರ್ಷಿಕ ಉತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಜನಪದ ಪರಿಷತ್ನ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲಬ್ರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಜೈಮಾತಾ ಕಲಾ ತಂಡವನ್ನ 8 ವರ್ಷಗಳ ಕಾಲ ಮುನ್ನಡೆಸಿಕೊಂಡು ಬರುವುದು ಒಂದು ಸಾಹಸದ ಕೆಲಸ. ಅಲ್ಲದೆ ಇಂತಹ ಕಷ್ಟದ ಸಂದರ್ಭದಲ್ಲಿ ಕೂಡ ಕಲಾವಿದರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಕಲಾವಿದರನ್ನು ನಮ್ಮ ಅರುಣ್ ಕುಮಾರ್ ಶೆಟ್ಟರಿಗೆ ಹಿಂದಿನ ಮಂತ್ರಿ ಬಂದ ಯಾರಿಗೆ ಮಾತ್ರ ಗೊತ್ತು ಇನ್ನಿತ ಕಷ್ಟ ಒಬ್ಬ ಎಡ್ಡೆಡ್ಡೆ ಕಲಾವಿದರನ್ನು ಕಂಡದ್ದು ಸನ್ಮಾನ ಮಲ್ಪನಂಚಿನ ಈ ಕಷ್ಟದ ಕಾಲಡು ಅವನು ಭಾರಿ ಮಲ್ಲ ವಿಷಯ ಇಂಥ ಸನ್ಮಾನ ಮಲ್ಪನಂಚಿನ ಜಯಶೀಲಕ್ಕ ಬಂಡ ಅರೆಗೆ ಇಂದು ಮಲ್ತಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಯಾನು ದಾದ ಮಲ್ಪಂಡ ಮಕ್ಕಳು 80 ವರ್ಷ ಆದ ಅಂತಲೂ ನಾನೆಲ್ಲ ಇಂದು 10 ವರ್ಷ 25 ವರ್ಷ ಅಂಚನೆ ಸುವರ್ಣಯುಗ ಅವಾರ್ಡ್ ಬಂದು ತುಳುನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರು ಮಾತನಾಡಿ, ಜೈಮಾತಾ ಕಲಾ ತಂಡ ತನ್ನ 8ನೇ ವರ್ಷದ ಸಂಭ್ರಮದಲ್ಲಿ ಒಂದು ಉತ್ತಮ ಕಾರ್ಯವನ್ನ ಮಾಡುತ್ತಿದೆ. ಕಲಾವಿದರಿಗೆ ಕಲಾ ಪೋಷಕರ ಮತ್ತು ಕಲಾ ಪ್ರೇಮಿಗಳ ಸಲಹೆ ಸಹಕಾರ ಅಗತ್ಯವಿದೆ. ಇಂತಹ ಕೆಲಸವನ್ನ ಜೈಮಾತಾ ಕಲಾ ತಂಡ ಮಾಡುತ್ತಿದೆ ಎಂದು ಹೇಳಿದರು. ಎಡ್ಡೆ ಕೆಲಸ ಜೈಮಾತಾ ಕಲಾ ತಂಡದ 8ನೇ ವರ್ಷದ ಈ ಒಂದು ಪೂರ್ತುಡು ತುಳುನಾಟಕದ ಬೆಂಬಲ ಕಲಾವಿದೆ ಅಭಿನೇತ್ರಿಯನ ಜಯಶೀಲಕ್ಕ ಅಭಿನಯ ತಮ್ಮ ಬನ್ಮನ ಮಂತ್ರಿ ಅದು ಒಟ್ಟು ನನ್ನ ಆತ್ಮೀಯ ಸ್ನೇಹಿತೆ ಅಂಜನೆ ಇಂಕನ ಪೂರ್ವ ಮಾರಿಯಮ್ಮ ದೇವರನ್ನು ನಿರಂತರ ಸೇವೆ ಮಾಡಿದ ಯಶವಂತ ಪಾಂಗಲ ಮೆರೆಗಳ ಒಂದು ಎಡ್ಡೆ ಒಂದು ಇಂಕನ ಅದು ಕಲಾವಿದೆ ಹತ್ತಿಂದಲ ಕಲಾ ಪ್ರೇಮಿ ಮಾತಾ ಕಲಾ ತಂಡದ ಬೀಳ್ಕೊಟ್ಟುದು ಬಾಲಶೋಕಾತ ನಾಟಕ 3 ಸರಿಯಾತಿಸಿ ಅವ್ರು ಸರಿಯಾತಿಸಿ ಬಂದಿದ್ದು ನಾಟಕದ ವಿಷಯಗಳಿಗೆ ಸಲಹೆ ಸಹಕಾರ ಕೊಡುವಂತಿನ ಯಶವಂತ ಪಾಂಗಲ ಮೆರೆಗಳ ಒಂದು ಅವು ಸನ್ಮಾನ ಮಂತ್ರಿ ನಿಜವಾದ ಗೆಡ್ಡೆ ಬೆಲೆ. ದಾಮಿನಿ ಪ್ರಮೋಟರ್ಸ್ನ ಮಾಲಕರಾದ ಶಶಿರಾಜ್ ಶೆಟ್ಟಿ ಕೊಳಂಬಿ ಅವರು ಮಾತನಾಡಿ, ನಾಟಕಗಳು ಅದರಲ್ಲಿ ಬರುವ ಸನ್ನಿವೇಶ ಮತ್ತು ಪಾತ್ರಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡುತ್ತದೆ. ಅಲ್ಲದೆ ಕೆಲವು ಕಲಾವಿದರು ನಾಟಕವನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಅವರಿಗೆ ಸಮಾಜದಿಂದ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಆಚರಣೆ ಮಲ್ಪಣಂಚಿನ ಈ ಸಂದರ್ಭಗಳು ನಮ್ಮ ಒಂಜಿ ಪಾತ್ರ ಅಥವಾ ಒಂಜಿ ನೆನಪಿದೋಡು ದಾದ ಪಣನಗ ಭಾರಿ ಸಂಕಷ್ಟದ ಸಮಯಡು ಸಂದರ್ಭಗಳು ಒಂಜಿ ಕ್ಲಿಷ್ಟಕರವಾಯಿನಂಚಿನ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಪ್ರಪಂಚ ಉಂಟು. ಜೀವಂತವಾಗಿ ನಡವಳಿಕೆಯನ್ನು ಸಮಾಜೋಡು ನಮ್ಮ ಆ ರೀತಿ ನಮ್ಮ ನಡವಳಿಕೆಯನ್ನು ಜೀವನೋಡು ನಮ್ಮ ಅಳವಡಿಸಲು ಬರ್ಪಣ ಅವಿನಂಜು ನಾಟಕದ ರೀತಿ ಅಥವಾ ಒಂಜಿ ರಂಗಭೂಮಿಡು ಅದನ್ನ ಕಿರುಚಿತ್ರದ ಮೂಲಕ ಅದನ್ನ ಒಂಜಿ ಸಿನಿಮಾದ ಮೂಲಕ ಜನಗಳಿಗೆ ಒಂಜಿ ಐನು ತೂಪಣಂಚಿನ ಒಂಜಿ ಜೀವಂತ ಕಲೆನೇ ಇನ್ನೊಂದು ನಾಟಕ ರಂಗ ಅಂಡ ಇನಿ ದಾದ ಬಾರಿ ಬೇಜಾರು ಪವನದ ಇನಿ ಪ್ರತಿಯೊಂದು ಜನಗಳನ್ನ ಈ ಒಂದು ಕಷ್ಟಕರವೇನಂಚಿನ ಸಂದರ್ಭಡು ಪುನರಪಿಯಾಗಿ ನಮ್ಮ ಜೀವನನೇ ಒಂದು ಲಿಪಿಯಾದಿ ಬರೆಪಣಂಚಿನ ಕಾಲ ಬೈದನು. ಇದೇ ವೇಳೆ ಜೈಮಾತಾ ಕಲಾ ತಂಡ ಮಂಗಳೂರಿದರ 8ನೇ ವರ್ಷದ ವಾರ್ಷಿಕ ಉತ್ಸವದ ಪ್ರಯುಕ್ತ ಹಿರಿಯ ರಂಗಭೂಮಿ ಕಲಾವಿದೆ ಜಯಶೀಲ ಮರುಳಿ ಹಾಗೂ ಜೈಮಾತಾ ಕಲಾ ತಂಡದ ಪ್ರೋತ್ಸಾಹಕ ಯಶವಂತ್ ಪಾಂಗಳ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ನ್ಯಾಯವಾದಿ ಹಾಗೂ ಕಲಾವಿದರಾದ ದೀನನಾಥ್ ಶೆಟ್ಟಿ, ಕರ್ನಾಟಕ ರಕ್ಷಣೆ ವೇದಿಕೆಯ ಸ್ವಾಭಿಮಾನಿ ಬಣದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಹಾಜಿ ಮೊಹಮ್ಮದ್ ಕುಕ್ವಳ್ಳಿ, ಹಿರಿಯ ಕಲಾವಿದರಾದ ಮಂಜು ವಿಟ್ಲ, ಜ್ಞಾನೇಶ್ ಆಚಾರ್ಯ, ಧಾರ್ಮಿಕ ಮಾರ್ಗದರ್ಶಕರಾದ ಸಂತೋಷ್ ಆಚಾರ್ಯ ಉಡುಪಿ, ಜಾನಪದ ವಿದ್ವಾಂಸರಾದ ಕೆಕೆ ಪೇಜಾವರ ಸೇರಿದಂತೆ ತಂಡದ ಸಂಚಾಲಕ ಅರುಣ್ ಶೆಟ್ಟಿ ಪೇಜಾವರ, ತಂಡದ ಸಾರಥಿ ರಮೇಶ್ ರೈ ಕುಕ್ವಳ್ಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.